ಇರುವಂತಹ ಎಲ್ಲ ಮಾಧ್ಯಮ ಬಂಧುಗಳಿಗೆ ಅತ್ಯಂತ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲರ ನಾಯಕರು ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಪುತ್ತೂರು ಅವರು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮಾಜಿ ಶಾಸಕರಾದಂಥ ಸಂಜೀವ ಮಟ್ಟನೂರು ಅವರಿದ್ದಾರೆ. ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರು ಮಿತ್ರರಾಗಿರುವಂಥ ಯತೀಶ್ ಅರ್ವರ್ ಅವರಿದ್ದಾರೆ. ನಗರದ ಅಧ್ಯಕ್ಷರು ಶಿವಕುಮಾರ್ ಅವರಿದ್ದಾರೆ. ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು ಪ್ರಸನ್ನ ಮಾರ್ತರ್ ಅವರಿದ್ದಾರೆ. ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು ನಮ್ಮ ಮಂಡಲದ ಪ್ರಭಾರಿಗಳಾದ ಸುನೀಲ್ ಅವರಿದ್ದಾರೆ. ಹಾಗೆಯೇ ನಮ್ಮ ಮಾಧ್ಯಮ ಪ್ರಮುಖರಾಗಿರುವಂತಹ ಸತೀಶ್ ಅಣ್ಣನಿದ್ದಾರೆ, ಮಹೇಶ್ ಕೇರಿ ಅವರಿದ್ದಾರೆ, ವಕ್ತಾರರಾದ ರಾಜೇಶ್ ಅಣ್ಣನವರಿದ್ದಾರೆ. ಎಲ್ಲರೂ ಬಂದಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಪ್ರಮುಖರು ನಾವೆಲ್ಲ ಇದ್ದೇವೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು MLC ಕಿಶೋರ್ ಅಣ್ಣನವರು ನಡೆಸಿದ್ದಾರೆ. ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೆ ಹೃದಯ ತುಂಬಿದ ವಂದನೆಯನ್ನು ಸಲ್ಲಿಸ್ತೇನೆ. ಇದೇ ಶುಕ್ರವಾರ ಸಂಜೆ 3 ಗಂಟೆಗೆ ತಿರಂಗ ಯಾತ್ರೆ, ಪುತ್ತೂರಿನ ದೇಶಭಕ್ತರು, ಯುವಕರು ಎಲ್ಲರನ್ನ ಸೇರಿಸಿಕೊಂಡು ಈ ತಿರಂಗ ಯಾತ್ರೆಯನ್ನು ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆಯಿಂದ, ದೇವರ ಗದ್ದೆ ಎದುರುಗಡೆಯಿಂದ ಪ್ರಾರಂಭ ಮಾಡಿ ಕಿಲ್ಲೆ ಮೈದಾನ ತನಕ ಬೃಹತ್ ಪಾದಯಾತ್ರೆ ಮುಖಾಂತರ ಪ್ರತಿಯೊಬ್ಬರ ಯುವಕರ ಕೈಯಲ್ಲಿ ಕೂಡ ತಿರಂಗ ಧ್ವಜವನ್ನು ಹಿಡ್ಕೊಂಡು ಈ ದೇಶಭಕ್ತಿಯನ್ನು ಉದ್ದೀಪನ ಮಾಡೋ ಕೆಲಸವನ್ನು ಮಾಡಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು 5,000 ಸಂಖ್ಯೆಯಲ್ಲಿ ಯುವಕರು ಸೇರುವಂಥ ರೀತಿಯಲ್ಲಿ ಪ್ರಯತ್ನ ಆಗ್ತಾ ಉಂಟು. ಕಾರ್ಯಕ್ರಮದಲ್ಲಿ ರಾಜ್ಯದ ಅಧ್ಯಕ್ಷರು ಯುವಕರ ಕಣ್ಮನಿ ರಾಜ್ಯಾದ್ಯಂತ ಸಂಚಾರ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯ ವೇದಿಕೆ ಆಗಿಸಿಕೊಂಡು ಇಡೀ ಯುವಕರಲ್ಲಿ ರಾಷ್ಟ್ರಭಕ್ತಿಯನ್ನು ಮೂಡಿಸುವಂಥ ರಾಜ್ಯಾಧ್ಯಕ್ಷರಾದ ಶ್ರೀ BY ವಿಜಯೇಂದ್ರಣ್ಣನವರು ಭಾಗವಹಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ಹಿಂದೂ ಹೋರಾಟಗಾರ, ದತ್ತಪೀಠಕ್ಕೆ ಒಂದು ಶಕ್ತಿನ ತುಂಬಿದಂತಹ CT ರವಿ ಅವರು, ಮಾಜಿ ಸಚಿವರು, ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಈ ಜಿಲ್ಲೆಯ ಎಲ್ಲ ಹಿರಿಯರು, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರನ್ನು ಸೇರಿದ ಎಲ್ಲ ಹಿರಿಯರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಯಾವಾಗ ಈ ದೇಶದ ಚುಕ್ಕಾಣಿಯನ್ನು ಹಿಡಿದ್ರು ಆವತ್ತಿನಿಂದ ಹರ್ ಘರ್ ತಿರಂಗ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮುಖಾಂತರ ಈ ದೇಶದ ಸುಮಾರು 23 ಕೋಟಿ ಮನೆಗಳಲ್ಲಿ ತಿರಂಗವನ್ನು ಹಾರಿಸುವ ಮುಖಾಂತರ ಒಂದು ಇಡೀ ದೇಶಭಕ್ತಿಯ ಉದ್ದೀಪನವನ್ನು ಯುವಕರಲ್ಲಿ ಮೂಡಿಸುವಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ. ಕಳೆದ ಬಾರಿ 4ನೇ ಆವೃತ್ತಿಯಲ್ಲಿ ಸುಮಾರು 75 ಲಕ್ಷ ಯುವಕರು ಸೆಲ್ಫಿ ವಿತ್ ತಿರಂಗ, ರಾಷ್ಟ್ರಧ್ವಜದ ಜೊತೆ ಸೆಲ್ಫಿಯನ್ನು ತೆಗೆದು harghar-tiranga.com ಅಲ್ಲಿ ಅಪ್ಲೋಡ್ ಮಾಡೋ ಮುಖಾಂತರ, ಸರಲ್ ಆ್ಯಪಲ್ಲಿ ಅಪ್ಲೋಡ್ ಮಾಡೋ ಮುಖಾಂತರ ಇಡೀ ರಾಷ್ಟ್ರಭಕ್ತ ಯುವಕರ ಒಂದು ದೊಡ್ಡ ಸೈನ್ಯವನ್ನು ನಿರ್ಮಾಣ ಆಗಿದೆ. ರಾಜಕೀಯ ರಹಿತವಾಗಿ ಏನು ಮೋದಿಜಿಯವರು 144 ಕೋಟಿ ಜನ ಕೂಡ ನನ್ನ ಕುಟುಂಬ ಅಂತಾರೆ. ಮೋದಿಜಿಯವರು ಯಾವಾಗ ಆಡಳಿತಕ್ಕೆ ಬಂದರೂ ಅವರು ಧರ್ಮದ ವಿಚಾರದಲ್ಲಿ ರಾಜಕೀಯ ಮಾಡಲೇ ಇಲ್ಲ. ಪ್ರತಿಯೊಬ್ಬ ನಾಗರಿಕರು ಕೂಡ ಅತ್ಯಂತ ಸ್ವಚ್ಛಂದತೆಯಿಂದ ಆರ್ಥಿಕವಾಗಿ ಸಬಲರಾಗುವ ಮುಖಾಂತರ ಯುವಕರಿಗೆ ಸ್ಟಾರ್ಟಪ್ನ ಮುಖಾಂತರ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಎತ್ತಿದ ಕೈ ಮೋದಿಜಿಯವರದು. ಆ ಕಾರಣಕ್ಕೆ ಈ ಬಾರಿಯ ಸ್ವಾತಂತ್ರ್ಯೋತ್ಸವಕ್ಕೆ ಇಡೀ ದೇಶಕ್ಕೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಈ ಪುಣ್ಯ ಭೂಮಿಯಲ್ಲಿ ತಿರಂಗ ಯಾತ್ರೆ ಜೊತೆಗೆ 13, 14 ಮತ್ತು 15 ತಾರೀಕು 3 ದಿವಸ ಪ್ರತಿ ಮನೆಯಲ್ಲೂ ಕೂಡ ತಿರಂಗವನ್ನು ಹಾರಿಸುವ ಜೊತೆಗೆ ಅದನ್ನು ಸೆಲ್ಫಿ ತೆಗೆದು harghar-tiranga.com ಅಪ್ಲೋಡ್ ಮಾಡೋ ಕೆಲಸವನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡಲಿಕ್ಕಿದ್ದಾರೆ. ಈ ಕಾರ್ಯದ ಮುಖಾಂತರ ಏನು ಈ ದೇಶಕ್ಕೆ ಸೈನಿಕ ಏನು ಗಡಿ ಭಾಗದಲ್ಲಿ ತನ್ನ ಪ್ರಾಣತ್ಯಾಗ ಮಾಡ್ತಾರೆ, ಯಾವ ರೀತಿ ಪ್ರಾಣತ್ಯಾಗ ಅಂದರೆ ಆ ತಿರಂಗವನ್ನು, ರಾಷ್ಟ್ರಧ್ವಜವನ್ನೇ ಅದಕ್ಕೆ ಪ್ರಮಾಣ ಮಾಡಿ, ಪ್ರತಿಜ್ಞೆ ಮಾಡಿ ಗಡಿ ಭಾಗದಲ್ಲಿ ತಮ್ಮ ಪ್ರಾಣತ್ಯಾಗವನ್ನು ಮಾಡ್ತಾರೆ. ಅವರಿಗೆ ಗೌರವ ಕೊಡುವಂಥ ಕಾರ್ಯಕ್ರಮ ಈ ತಿರಂಗ ಯಾತ್ರೆ. ಅದರ ಜೊತೆಗೆ ಕೋಟಿ ಜನ ಸಮುದಾಯ, ಸಮಾಜದ ಪ್ರತಿಯೊಬ್ಬರ ಕೂಡ ಹೊಟ್ಟೆಯನ್ನು ತುಂಬಿಸುವ ಕೆಲಸವನ್ನು ಅನ್ನದಾತ ರೈತ ಮಾಡ್ತಾನೆ. ಅವ ಕೂಡ ತಿರಂಗಕ್ಕೆ ಗೌರವ ಕೊಟ್ಟು ತನ್ನ ರೈತ ಕೆಲಸವನ್ನು ಮಾಡ್ತಾರೆ. ಆ ರೈತಾಪಿ ವರ್ಗಕ್ಕೆ ಗೌರವ ಕೊಡುವಂಥ ಕಾರ್ಯ ಕೂಡ ಈ ತಿರಂಗ ಯಾತ್ರೆ ಮುಖಾಂತರ ಆಗಲಿಕ್ಕಿದೆ. ಅದ್ರ ಜೊತೆಗೆ ಸಮಾಜದ ಪ್ರತಿಯೊಬ್ಬರು ಕೂಡ ಎಲ್ಲ ರಾಜಕೀಯವನ್ನು ಬದಿಗಿಟ್ಟುಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಕೂಡ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಡುವಂಥ ಕಾರ್ಯವನ್ನು ಮಾಡಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಷ್ಟ್ರಧ್ವಜದಲ್ಲಿ ಕೇಸರಿ ಅಂದ ತಕ್ಷಣ ಅದು ತ್ಯಾಗದ ಸಂಕೇತ, ಶೌರ್ಯದ ಸಂಕೇತ, ಹಸಿರು ಸಮೃದ್ಧತೆಯ ಸಂಕೇತ. ಆ ಬಿಳಿ ಬಣ್ಣ ಇರುವಂಥದ್ದು ನಾವೆಲ್ಲರೂ ಒಗ್ಗಟ್ಟಾಗಿ ಸೌಹಾರ್ದತೆಯಿಂದ ನಿಷ್ಕಲ್ಮಶ ಮನಸ್ಸಿನಿಂದ ಬದುಕಬೇಕನ್ನುವಂಥ ವಿಚಾರ. ಅದರ ಜೊತೆಗೆ ಮಧ್ಯದಲ್ಲಿ ಧರ್ಮಚಕ್ರ, ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಭಾರತೀಯ ಕೂಡ ಈ ದೇಶಕ್ಕೋಸ್ಕರ ಬದುಕಬೇಕನ್ನುವ ವಿಚಾರವನ್ನು ಇಟ್ಕೊಂಡು ಈ ತಿರಂಗ ಯಾತ್ರೆ, ಅದಕ್ಕೋಸ್ಕರ ಮಾಧ್ಯಮ ಮಿತ್ರರು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ. ನೀವು ಕೂಡ ಇದನ್ನು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಮಾಡಬೇಕಾದ್ರೆ ಮಾಧ್ಯಮದ ಮಿತ್ರರ ಸಹಕಾರವನ್ನು ಯಾಚಿಸ್ತಾ, ನಿಮಗೆಲ್ಲರಿಗೂ ಗೊತ್ತುಂಟು ಇತ್ತೀಚೆಗೆ ಆದಂಥ ಜಂತರ್ ಮಂತರ್ನಾದಂಥ ಪ್ರತಿಭಟನೆ, ಕಾಕ್ರೋಚ್ ಜನತಾ ಪಾರ್ಟಿಯವರು ವಿದೇಶಿ ಕೈವಾಡದ ಮುಖಾಂತರ ಮೋದಿಜಿಯವರಿಗೆ ಕೆಟ್ಟದಾಗಿ ಆ ಸಣ್ಣ ಮಕ್ಕಳು ಮಾತಾಡಿದರು. ನಮಗೆಲ್ಲರಿಗೂ ದುಃಖ ಆಗಿದೆ, ಪ್ರತಿಯೊಬ್ಬ ಭಾರತೀಯ ಯುವಕರಿಗೆ ದುಃಖ ಆಗಿದೆ. ಅದಕ್ಕೂ ಕೂಡ ಸರಿಯಾದ ಉತ್ತರವನ್ನು ಕೊಡುವಂಥ ರೀತಿಯಲ್ಲಿ ತಿರಂಗ ಯಾತ್ರೆಯಲ್ಲಿ ಮೋದಿ ಭಕ್ತರು
ಮೋದಿಯ ಪರವಾಗಿ ನಾವೆಲ್ಲರೂ ಸೇರಿ ಯುವಕರು ಸೇರಿ ರಾಷ್ಟ್ರಭಕ್ತರ ಒಂದು ಸೈನ್ಯ ಜಾಗೃತ ಸಮಾಜ ನಿರ್ಮಾಣ ಆಗಿದೆ. ಯಾವುದೇ ರೀತಿಯ ಕಾಕ್ರೋಚ್ನಂತಹ ಜನತಾ ಪಾರ್ಟಿ ಇಲ್ಲಿ ಪುತ್ತೂರಿನ ರಣಕಹಳೆಯನ್ನು ಊದಲಿಕ್ಕಿದ್ದೇವೆ ನಾವು. ಆ ಕಾರಣಕ್ಕೆ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು, ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ತಿರಂಗ ಧ್ವಜವನ್ನು ಹಿಡಿದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಎಲ್ರಿಗೂ ನಾನು ಪ್ರೀತಿಪೂರ್ವಕವಾಗಿ ಪುತ್ತೂರಿನ ಮಹಾಜನತೆಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿಕೊಂಡು ಪ್ರತಿ ಶಕ್ತಿ ಕೇಂದ್ರ ಬೂತ್ ಮಟ್ಟದಲ್ಲಿ ಕಾರ್ಯ ಮಾಡ್ತಿದ್ದೇವೆ. ಆ ಕಾರಣಕ್ಕೆ ಆ ಮಹಾಲಿಂಗೇಶ್ವರ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು, ಪುತ್ತೂರಿನ ಮಹಾಜನತೆ ಭಾಗವಹಿಸಬೇಕಂತ ವಿನಂತಿ ಮಾಡ್ತೇನೆ. ಇಲ್ಲ, ನಮ್ಮ ಪುತ್ತೂರು ನಗರ ಗ್ರಾಮಾಂತರ ಮಂಡಲ ರಾಜ್ಯದ ಮೊದಲ ಕಾರ್ಯಕ್ರಮ. ಇಡೀ ದೇಶಾದ್ಯಂತ ಆಗ್ತದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಕಾರ್ಯಕ್ರಮ ಪುತ್ತೂರಲ್ಲಿ. ಹೌದು, ಅವರಿಗೆ ಸಮಯ ಸಿಕ್ಕಾಗ ಹೋಗ್ತಾರೆ. ಅಂದರೆ ಪೂರ್ತಿ ಇಲ್ಲ, ಆ ಥರ ಏನಿಲ್ಲ. ಪ್ರಥಮ ಕಾರ್ಯಕ್ರಮ ಅಂದರೆ ಈಗ ಪ್ರಥಮ ಕಾರ್ಯಕ್ರಮ ಒಂದು ರಾಜ್ಯ ಮಟ್ಟದಲ್ಲಿ ಉದ್ಘಾಟನೆ ಮಾಡುವ ಕ್ರಮ ಇದೆಯಲ್ಲ, ಈಗ ಯಾವುದೇ ಕಾರ್ಯಕ್ರಮ ಅಂತ ಹಾಗೇನಾದರೂ ಇದೆ? ಆ ಥರ ಏನಿಲ್ಲ. ರಾಜ್ಯದ ಪ್ರಥಮ ಕಾರ್ಯಕ್ರಮ 10 ತಾರೀಕಿಂದ 15 ತಾರೀಕು ತನಕ ತಿರಂಗ ಯಾತ್ರೆ ಮಾಡಲಿಕ್ಕಿರುವಂಥದ್ದು. ರಾಜ್ಯಾಧ್ಯಕ್ಷರ ಅವರ ಪ್ರವಾಸ ಕೂಡ ಇದೆ. ಅದರ ಜೊತೆಗೆ ಪುತ್ತೂರಲ್ಲಿ ಮತ್ತು ಜಿಲ್ಲೆಯಲ್ಲಿ ಸಂಸದರು ಅಧಿವೇಶನ ಇರೋ ಕಾರಣಕ್ಕೋಸ್ಕರ ಮಂಗಳೂರು ನಗರ ದಕ್ಷಿಣದಲ್ಲಿ ಕೂಡ ಒಂದು ಕಾರ್ಯಕ್ರಮ ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೇವೆ. ಈ ಭಾಗದ ಕಾರ್ಯಕ್ರಮ ಪುತ್ತೂರಲ್ಲಿ ನಗರದ ಹೆಡ್ ಕ್ವಾರ್ಟರ್ಸ್ ಆದ ಕಾರಣಕ್ಕೋಸ್ಕರ ಜಿಲ್ಲೆಯಲ್ಲಿ ಕೂಡ ಒಂದು ಕಾರ್ಯಕ್ರಮ ಮಾಡ್ತೇವೆ. ಇದು ಪುತ್ತೂರನ್ನೇ ಆಯ್ಕೆ ಮಾಡಲಿಕ್ಕೆ ಏನಾದರೂ ವಿಶೇಷ ಕಾರಣ ಇದೆಯಾ? ಈಗ ಅಟಲ್ ವಿರಾಸತ್ ಕಾರ್ಯಕ್ರಮವನ್ನು ಇಲ್ಲಿ ರಾಜ್ಯಾಧ್ಯಕ್ಷರು ಬಂದರು. ಇದಕ್ಕೆ ನಮ್ಮೆಲ್ಲರ ಅನಿಸಿಕೆ ಇರುವಂಥದ್ದು, ಪುತ್ತೂರು ಅಂದ ತಕ್ಷಣ ಜಿಲ್ಲೆಗೆ ರಾಜ್ಯಕ್ಕೆ ಒಂದು ಶಕ್ತಿ ತುಂಬಿದಂಥ ಒಂದು ಸಂಘಟನೆಯ ಅತ್ಯಂತ ಶಕ್ತಿಯುತ ಕೇಂದ್ರ ಇದು. ಆ ಕಾರಣಕ್ಕೆ ಅಟಲ್ ವಿರಾಸತ್ ಕಾರ್ಯಕ್ರಮ ಕೂಡ ನಿಮ್ಮೆಲ್ಲರ ಒಂದು ಭಾಗವಹಿಸುವ ಮುಖಾಂತರ ಒಂದು ಅದ್ಧೂರಿ ಕಾರ್ಯಕ್ರಮ ಆಗಿದೆ. ಆ ಮುಖಾಂತರ ಅಟಲ್ ವಿರಾಸತ್ನಂತೆ ಇದು ಕೂಡ ಅದ್ಧೂರಿ ಕಾರ್ಯಕ್ರಮ ಆಗುವ ಮುಖಾಂತರ ರಾಜ್ಯಕ್ಕೆ ಒಂದು ಸಂದೇಶ. ಯಾವ ರೀತಿ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಾಕ್ರೋಚ್ ಜನತಾ ಪಾರ್ಟಿಯ ಜೊತೆಗೆ ದೇಶ ವಿರೋಧಿ ಚಟುವಟಿಕೆಯವರು, ಅಂದರೆ ಅದರಲ್ಲಿ ಇರ್ತಕ್ಕಂಥ ಫಾಲೋವರ್ಸ್ 40% ಇರುವಂಥದ್ದು ಪಾಕಿಸ್ತಾನಿಯರು. ರಾಹುಲ್ ಗಾಂಧಿಯವರು ಆ ಪ್ರತಿಭಟನೆಗೆ ಮಧ್ಯದಲ್ಲಿ ಬಂದು ಆ ಪ್ರತಿಭಟನಾಕಾರರ ಪರವಾಗಿ ನಿಂತು ದೇಶ ವಿರೋಧಿ ಕೂಗನ್ನು ಕೂಗುವಂಥ ವಿಚಾರ ನೋಡಿದಾಗ ನಮಗೆಲ್ಲರಿಗೂ ದುಃಖ ಆಗಿದೆ. ನಮ್ಮ ಎಲ್ಲ ಯುವಕರ ರಕ್ತ ಬಿಸಿಯಾಗಿದೆ. ಅಲ್ಲಿ ಸೀತಾಮಾತೆಯನ್ನು ನಾವು ತಾಯಿಯಂತ ಸ್ವೀಕಾರ ಮಾಡಿದ್ದೇವೆ. ಅದರ ಜೊತೆಗೆ ಪ್ರಭು ಶ್ರೀರಾಮಚಂದ್ರನನ್ನು ಹೀಯಾಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೂ ಕೂಡ ಈ ಹಿಂದೂ ಸಮಾಜಕ್ಕೆ ಆದಂಥ ಕಲಂಕವನ್ನು ಸರಿಯಾಗಿ ಹಿಮ್ಮೆಟ್ಟಿಸಲಿಕ್ಕೆ ಪುತ್ತೂರು ರಣಕಹಳೆ ಊದಲಿಕ್ಕಿದ್ದೇವೆ. ಸಭಾ ಕಾರ್ಯಕ್ರಮ ಕಿಲ್ಲೆ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ. ಆ ಸಭಾ ಕಾರ್ಯಕ್ರಮದಲ್ಲಿ ಹಿರಿಯರು ಮಾತಾಡಲಿಕ್ಕಿದ್ದಾರೆ. ಹಿರಿಯರು ಅಂತಾದ ಒಂದು ವಿಷಯ, ಮೊನ್ನೆ ಇತ್ತೀಚಿನ ಒಂದು ಪ್ರತಿಭಟನೆಯಲ್ಲಿ ಸಂಘಟನೆ ಹಿರಿಯರನ್ನು ಪರೋಕ್ಷವಾಗಿ ಕೆಲವೊಂದು ಕಡೆ ವಿಮರ್ಶಿಸುವ, ಟೀಕಿಸುವ ಕೆಲಸ ಆಗಿದೆ ಪುತ್ತೂರಲ್ಲಿ. ಅದರ ಬಗ್ಗೆ ಪಕ್ಷ ಈ ತಿರಂಗ ಯಾತ್ರೆ ಮುಖಾಂತರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ ಎಲ್ಲ ಕಡೆ. ನಾನನ್ನೋದು ತಿರಂಗ ರಾಷ್ಟ್ರಧ್ವಜ ಎಲ್ಲರನ್ನೂ ಒಗ್ಗೂಡಿಸಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಅದರಲ್ಲಿ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಪ್ರತಿಯೊಬ್ಬರು ಕೂಡ ಎಲ್ಲವನ್ನ ಭೇದವನ್ನು ಮರೆತು ನಾವೆಲ್ಲೂ ತಾಯಿ ಭಾರತೀಯ ಮಕ್ಕಳು ಅಂತ ಕೆಲಸ ಮಾಡಿದ್ದಾರೆ. ಈ ತಿರಂಗ ಯಾತ್ರೆ ಮುಖಾಂತರ ಎಲ್ಲೆಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಉಂಟು ಅದೆಲ್ಲ ಒಟ್ಟಿಗೆ ಆಗಿ ಪ್ರತಿಯೊಬ್ಬರನ್ನು ಸೇರಿಸುವಂಥ ಕಾರ್ಯ ಈ ತಿರಂಗ ಯಾತ್ರೆ ಮುಖಾಂತರ ಆಗಬೇಕಂತ ನಾನು ವಿನಂತಿ ಮಾಡ್ತೇನೆ. ಎಲ್ಲರೂ ಒಟ್ಟು ಸೇರಬೇಕಂತ ಮಾಧ್ಯಮದ ಮುಖಾಂತರ ನಾನು ಸ್ವಾಗತ ಮಾಡ್ತೇನೆ. ಕಳೆದ ಸಲ ಸಹ ನೀವು ಕಾರ್ಯಕ್ರಮದಲ್ಲಿ ಹಾಗೆ ಹೇಳಿದ್ದೀರಿ, ರಾಷ್ಟ್ರೀಯ ಆಮಂತ್ರಣ ಕೊಡಲಿಲ್ಲ ಅಂತ ಹೇಳಿ ಭಾರಿ ಜೋರಾಗಿ ಗಲಾಟೆ ಗೊಂದಲ ಆಗಿದೆ. ಈ ಬಾರಿ ಎಲ್ಲ ಮಾಧ್ಯಮ ಮಿತ್ರ ನೀವು ಇದ್ದೀರಿ. ನಾನನ್ನೋದು ಇದು ಎಲ್ಲರನ್ನ ಸೇರಿಸುವಂಥ ಕಾರ್ಯಕ್ರಮ. ಪುತ್ತೂರಿನ ಮಹಾಜನತೆ ಪ್ರತಿಯೊಬ್ಬರು ಕೂಡ ಸಣ್ಣ ಬಾಲಕರಿಂದ ಹಿಡಿದು ಹಿರಿಯರ ತನಕ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಈ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾರೆ. ನಿಮ್ಮ ಬೂತ್ ಕಮಿಟಿಯ ಸಭೆ ಅಲ್ಲಲ್ಲಿ ಆಗ್ತಾ ಉಂಟು, ಅದರಲ್ಲಿ ಒಂದು ತಂಡ ಕಾಣಿಸ್ತಾ ಇಲ್ಲ. ನಿನ್ನೆಯಿಂದ ಪ್ರಾರಂಭ ಆಗಿದೆ. ಅಲ್ಲ, ಮೊನ್ನೆಯಿಂದ ಒಂದು 20-30ಕ್ಕಿಂತ ಹೆಚ್ಚು ಕಡೆ ನಾನು ಫೋಟೋ ನೋಡಿದ್ದೆ. ಅದರಲ್ಲಿ ಒಂದು ತಂಡದ ಸದಸ್ಯರು ಕಾಣಿಸ್ತಾ ಇಲ್ಲ. ಇಲ್ಲಿ ನಾವೆಲ್ಲರೂ ಒಂದೇ ತಂಡ, ಎರಡು ತಂಡ ಇಲ್ಲ, ಒಂದೇ ತಂಡ ಇರೋದು. ಬಿಜೆಪಿ ಅನ್ನುವಂಥದ್ದು ಪುತ್ತೂರಿನಲ್ಲಿ ಒಂದೇ ಇರೋದು, ಎರಡು ಅಂತ ಇಲ್ಲ. ಮತ್ತು ಇಡೀ ಬಿಜೆಪಿಯ ಒಂದು ತಂಡವಾಗಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಹೋಗ್ತಾ ಇದೆ. ಅದರಲ್ಲಿ ಬೇರೆ ಬೇರೆ ನಾಯಕರು ಹೋಗ್ತಾ ಇದ್ದಾರೆ. ಇದು ಸಾರ್ವಜನಿಕ ಕಾರ್ಯಕ್ರಮ. ಬಿಜೆಪಿಯ ಲೇಬಲಲ್ಲಿ, ಬಿಜೆಪಿಯ ಸಿಂಬಲಲ್ಲಿ, ಬಿಜೆಪಿಯ ಧ್ವಜದಲ್ಲಿ ಇದು ಆಗ್ತಾ ಇಲ್ಲ. ಇದು ಆಗುವಂಥದ್ದು ತ್ರಿವರ್ಣ ಧ್ವಜದಲ್ಲಿ. ಸ್ವಾತಂತ್ರ್ಯೋತ್ಸವದ ನಾವು ಅಮೃತ ಮಹೋತ್ಸವವನ್ನು ದಾಟಿ ಸ್ವಾತಂತ್ರ್ಯೋತ್ಸವದ ಶತಮಾನೋತ್ಸವಕ್ಕೆ ಬರುವಂಥ ಕಾಲಘಟ್ಟದಲ್ಲಿ ಭಾರತ ಹೇಗಿರಬೇಕು,
ಭಾರತದ ಯುವತಿಯರು ಈ ರಾಷ್ಟ್ರಭಕ್ತಿಯನ್ನು ಹೇಗೆ ಉದ್ದೀಪನ ಮಾಡಬೇಕು ಎನ್ನುವಂಥ ದಿಸೆಯಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ವಿಕಸಿತ ಭಾರತ. ಹೌದು, ವಿಕಸಿತ ಭಾರತದ ಒಂದು ಕಲ್ಪನೆ. ಅದಕ್ಕೆ ಬೇಕಾಗಿ ಎಲ್ಲರ ಸಾರ್ವಜನಿಕರು ಸೇರಿಕೊಂಡಿದ್ದನ್ನು ಮಾಡಬೇಕು. ನಾವು ಪೂರ್ವ ಸೈನಿಕರನ್ನು ಕೂಡ ಇದಕ್ಕೆ ಕರೀತಾ ಇದ್ದೇವೆ. ನೀವು ಕೂಡ ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತೇಳಿ. ಪೂರ್ವ ಸೈನಿಕರು ಅರ್ಧಾಯ್ತಲ್ಲ, ಸ್ವಾತಂತ್ರ್ಯ ಹೋರಾಟಗಳು ಇಲ್ಲದ್ರೆ ಅವರನ್ನು ಕರೀತಾ ಇದ್ದೆವು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.